ಡಿಕೆ ಶಿವಕುಮಾರ್ ಬಂಧನಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕಾರಣ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿಕೆಗೆ ವಿಧಾನ ಪರಿಷತ್ ಸದಸ್ಯ ಐವಾಂಡ್ಸೌಜಾ ಆಕ್ರೋಶ ಹೊರಹಾಕಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಐವಾಂಡ್ಸೌಜಾ, ನಳಿನ್ ಕುಮಾರ್ ಕಟೀಲ್ ಡಮ್ಮಿ ರಾಜ್ಯಾಧ್ಯಕ್ಷ. ಬಿಜೆಪಿ ಆರ್ಎಸ್ಎಸ್ ಒಳ ಜಗಳದಿಂದಾಗಿ ನಳಿನ್ ನೇಮಕವಾಗಿದೆ ಅಷ್ಟೇ. ರಾಜ್ಯಾಧ್ಯಕ್ಷರಾಗಿ ಈ ರೀತಿಯ ಹೇಳಿಕೆ ನೀಡಿರುವುದು ಸರಿಯಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ನಳಿನ್ ಲಘುವಾಗಿ ಮಾತನಾಡುತ್ತಿದ್ದಾರೆ. ಇಡಿ, ಐಟಿ, ಸಿಬಿಐ ಕೇಂದ್ರದ ಅಧೀನದಲ್ಲಿ ಇರುತ್ತೆ. ನಳಿನ್ ಯಾವುದೇ ದಾಖಲೆ ಇಲ್ಲದೆ ಮಾತನಾಡುತ್ತಿದ್ದಾರೆ. ಕೇಂದ್ರ ಸರ್ಕಾರ ಐಡಿ, ಸಿಬಿಐ, ಐಟಿಯನ್ನ ಸಹ ಸಂಸ್ಥೆಯಾಗಿ ಮಾಡಿದೆ. ಸ್ವತಂತ್ರ ಸಂಸ್ಥೆಯಾಗಿ ಕೆಲಸ ಮಾಡ್ತಿಲ್ಲ ಎಂದು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ರಾಜ್ಯದ ರಾಜಕೀಯ ಪಾರ್ಟಿಯ ಅಧಿಕಾರದಲ್ಲಿರುವಂತಹ ಪಾರ್ಟಿ ಅಧ್ಯಕ್ಷನಾಗಿ ಲಘುವಾಗಿ ಮಾತಾಡೋದು, ವಿದೌಟ್ ಎನಿ ಡಾಕ್ಯುಮೆಂಟ್, ಯಾರನ್ನೋ ಒಬ್ಬರಿಗೆ ಬೆಂಕು ಕೊಡೋದು, ಒಬ್ಬರಿಗೆ ಹುಳಿ ಹಿಂಡುವುದು, ಈ ಕೆಲಸವನ್ನು ಮಾಡಲಿಕ್ಕೆ ನೀವು ರಾಜ್ಯಾಧ್ಯಕ್ಷರಾಗಿದ್ದು ಅಲ್ಲ ಅಂತ ನನ್ನ ಭಾವನೆ. ರಾಜ್ಯಾಧ್ಯಕ್ಷರಾಗಲಿಕ್ಕೆ ಎಷ್ಟು ಅರ್ಹತೆ ಇದೆ ಅಂತ ಹೇಳೋದ್ರ ಬಗ್ಗೆಯೂ ಇವತ್ತು ಪ್ರಶ್ನೆ ಇದೆ. RSS ಮತ್ತು BJP ಒಳಜಗಳದಿಂದ ಅವರನ್ನು ಕೊಂಡೋಗಿ ಅಲ್ಲಿ ಡಮ್ಮಿ ಅಧ್ಯಕ್ಷರಾಗಿ ಕೂತ್ಕೊಳಿಸಿದ್ದು ಗೊತ್ತಿದೆ. ಹಾಗಾಗಿ ಯಾವುದೇ ದಾಖಲೆ ಇಲ್ಲದೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವರು ನಮ್ಮ ಒಳಗೆ ಹುಳಿ ಹಿಂಡತಕ್ಕಂಥದ್ದು ಮತ್ತು ಜನರಿಗೆ ತಪ್ಪು ಭಾವನೆ ಬರುವ ರೀತಿಯಲ್ಲಿ ಯಾವುದೇ ದಾಖಲೆ ಇಲ್ಲದೆ ಇಂಥ ಮಾತುಗಳನ್ನು ಮಾತಾಡೋದನ್ನು ನಿಲ್ಲಿಸಬೇಕು. ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ನಿಮ್ಮ ಘನತೆ, ಗೌರವ ಇಟ್ಟುಕೊಂಡು ಮಾತಾಡಬೇಕು ಅಂತ ಹೇಳುವಂಥದ್ದು. ನಾನು ಪ್ರಶ್ನೆ ಮಾಡಲಿಕ್ಕೆ ಕೇಳಿದರೆ, ನೀವು ಸಿದ್ದರಾಮಯ್ಯನವರು ಪರೋಕ್ಷವಾಗಿ ಅವರು ಒಳಗಾಗಲಿಕ್ಕೆ ಸಹಾಯ ಮಾಡಿದ್ದಾರೆ, ಕೇಸ್ ಮಾಡಲಿಕ್ಕೆ ಅವರೇ ಕಾರಣರು ಅಂತ ಹೇಳಬೇಕಂತ ಇದ್ದರೆ, ಇಸ್ ಇಟ್ ನಾಟ್ ಯುವರ್ ಡ್ಯೂಟಿ ಟು ಪ್ರೊಡ್ಯೂಸ್ ದಿ ಡಾಕ್ಯುಮೆಂಟ್?